ನಮಸ್ತೆ ಎಲ್ಲರಿಗೂ. ಆ, ಇವತ್ತು ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ಪಾರಸ್ ಪೃಥ್ವಿ ಜಿಲ್ಲೆ ವತಿಯಿಂದ ಗಂಟಗಳಿಂದ ಸ್ವಾಗತವನ್ನು ಕೊಡ್ತಿದ್ದೇವೆ. ಇವತ್ತು ನಾವು ಇಲ್ಲಿ ಬಂದಿರುವ ವಿಷಯ ಏನಂತಂದರೆ, ಇವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರವಾಗ್ತಿರುವಂಥ ಸುಳ್ಳು ಸುದ್ದಿಯನ್ನು ನಾವೊಂದು ಸ್ಪಷ್ಟೀಕರಣ ನೀಡುವ ಸಲುವಾಗಿ ಈ ಒಂದು ಪತ್ರಿಕಾವನ್ನು ಕರೆದಿದ್ದೇವೆ. ಮೊನ್ನೆ 15 ತಾರೀಕರಂದು ಸಮಯ ಒಂದು 3:45ಕ್ಕೆ ನಾನೇನು ನಮ್ಮ ಶೋರೂಮಿನ ಒಂದು ಶೌಚಾಲಯಕ್ಕೆ ಹೋಗ್ತಾ ಇರುವಾಗ ಶೌಚಾಲಯದ ಹಿಂದುಗಡೆಯಿಂದ ತನ್ನ ಒಂದು ಕಿಟಕಿಯಲ್ಲಿ 3 ಮೊಬೈಲಿಂದ ಚಿತ್ರೀಕರಣ ಮಾಡ್ತಿರೋದನ್ನು ನಾನು ಕಂಡ ತಕ್ಷಣ ಅವರನ್ನು ಹಿಡಿಯುವ ಇದಕ್ಕೋಸ್ಕರ ನಾವು ನಮ್ಮ ಶೋರೂಮಿನ ಹಿಂದ್ಗಡೆ ಹೋಗಿ ಅದರಲ್ಲಿ ಮೂರು ಜನ ಇದರಲ್ಲಿ ಭಾಗಿಯಾಗಿದ್ದರು. ಅದರಲ್ಲಿ ಇಬ್ಬರನ್ನು ನಾವು ರೆಡ್ ಆಗಿ ಹಿಡಿದೇವೆ. ಒಬ್ಬ ಓಡಿ ತಪ್ಪಿಸಿಕೊಂಡಿರ್ತಾನೆ. ಅವರನ್ನು ವಿಚಾರಿಸುವಾಗ ಅವರ ಮೊಬೈಲ್ನಲ್ಲಿ ನಮ್ಮ ಶೋರೂಮಿನ ಶೌಚಾಲಯದ ದೃಶ್ಯಗಳನ್ನು ಅವರು ಸೆರೆ ಹಿಡಿದಿರುತ್ತಾರೆ. ಅದರಲ್ಲಿ ಒಂದು ಮೊಬೈಲನ್ನು ವಶಪಡಿಸಿಕೊಂಡು ಮತ್ತೊಂದನ್ನು ಓಡಿರುವ ವ್ಯಕ್ತಿಯಲ್ಲಿ ಇರುತ್ತದೆ. ಅದರಲ್ಲಿ ನಾವೊಂದು ಚೆಕ್ ಮಾಡುವಾಗ ಅದರಲ್ಲಿ ಕೆಲವೊಂದು ವಿಡಿಯೋಗಳಿತ್ತು. ಅದೇ ರೀತಿ ನಾವದನ್ನು ವಿಚಾರಿಸುವಾಗ ಅವರು ವಿದ್ಯಾರ್ಥಿಗಳಾಗಿದ್ದು ವೇಣೂರು ಶಾಲೆಯ ವಿದ್ಯಾರ್ಥಿಗಳಾಗಿರ್ತಾರೆ. ಅದರಲ್ಲಿ ನಾವೇನು ಮೊದಲಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡುವ ಉದ್ದೇಶ ನಮ್ಮಲ್ಲಿತ್ತು. ಆದರೂ ಸಹ ಮಕ್ಕಳು ಎಂದು ಪರಿಗಣಿಸಿ ವಿದ್ಯಾರ್ಥಿಗಳೆಂದು ಅವರನ್ನು ಅವರ ಸ್ಕೂಲ್ ID ನೋಡಿದ ತಕ್ಷಣ ನಾವು ಏನು ಮಾಡಿದ್ವಿ, ಅವರ ಹೆತ್ತವರಿಗೆ ಮೊದಲು ವಿಷಯವನ್ನು ತಿಳಿಸಿದರು. ಆಗ ಹೆತ್ತವರು ಹೇಳಿದ್ದು ಅವರು ಸ್ಕೂಲಿಗೆ ಹೋಗಿದ್ದಾರೆ, ಇಲ್ಲೇ ಸ್ಕೂಲಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ಅವರನ್ನು ವಿಚಾರಿಸುವಾಗ ಅವರು ಸ್ಕೂಲಿಗೆ ಹೋಗದೆ ನಮ್ಮ ಶೋರೂಮಿನ ಹಿಂದುಗಡೆ ಬಂದು ಈ ಚಿತ್ರೀಕರಣವನ್ನು ಮಾಡ್ತಿದ್ರು. ಇದಕ್ಕೆ ನಾವೇನು ಮಾಡಿದ್ವಿ, ನಮಗೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುವ ಯಾವುದೇ ಉದ್ದೇಶ ಇರಲಿಲ್ಲ, ಮತ್ತೆ ಕಂಪ್ಲೇಂಟ್ ಕೊಟ್ಟು ಅದನ್ನು ದೊಡ್ಡದಾಗಿ ಮಾಡುವ ಉದ್ದೇಶ ಇರಲಿಲ್ಲ. ಅದಕ್ಕೋಸ್ಕರ ನಾವು ಅದರಲ್ಲಿ ಒಬ್ಬರು ನಮ್ಮ ಗ್ರಾಹಕರೇ ಅವರ ಮಗ ಆಗಿದ್ದರಿಂದ ನಾವು ಅವರಿಗೆ ಇನ್ಫಾರ್ಮ್ ಮಾಡಿ ಅವರನ್ನು ಶೋರೂಮಿಗೆ ಬರುವಾಗೆ ಕರೆದೇವೆ. ನಿಮ್ಮ ಮಗ ಹೀಗೆ ಮಾಡ್ತಿದ್ದಾನೆ, ಇಲ್ಲಿ ಬಂದು ವಿಚಾರಿಸಿ ಅನ್ನೋದು. ಹಾಗೆ ನಾವು ಅವರನ್ನು ಕರ್ಕೊಂಡು ನಮ್ಮ ಶೋರೂಮ್ ಒಳಗಡೆ ಯಾವುದು ಬಂದಿಲ್ಲ, ಹಾಗೆ ನೀವು ಹೆತ್ತವರನ್ನು ಕರ್ಕೊಂಡು ಬಂದು ಅವರ ಸ್ಕೂಲ್ ಬುಕ್ಸ್ಗಳಿತ್ತು, ಸ್ಕೂಲ್ ಬ್ಯಾಗ್ ಇತ್ತು, ಅವರ ID ಇತ್ತು, ಅದರಿಂದ ನಾವು ಸ್ವಲ್ಪ ತೆಗೆದಿಟ್ಟಿದ್ವಿ. ನಂತರ ಅವರನ್ನು ನಿಮ್ಮ ಪೇರೆಂಟ್ಸ್ಗಳನ್ನ ಕರ್ಕೊಂಡು ಬಂದು ನಮ್ಮ ಹತ್ರ ಭೇಟಿಯಾಗಿ ಅನ್ನುವಂಥದ್ದನ್ನು ನಾವು ಅವರಿಗೆ ತಿಳಿಸಿದ್ದೇವೆ. ಪೇರೆಂಟ್ಸ್ಗಳು ಒಂದು 45 ಮಿನಿಟ್ಸ್ 45 ನಿಮಿಷದ ನಂತರ ನಮ್ಮ ಶೋರೂಮ್ ಹತ್ರ ಬಂದು ಅದರೊಟ್ಟಿಗೆ ಒಂದು 15-20 ಜನ ಸಾರ್ವಜನಿಕರನ್ನು ಕರ್ಕೊಂಡು ಬಂದು ನಮ್ಮ ಶೋರೂಮಿನ ಎದುರುಗಡೆ ನನ್ನನ್ನು ಹಾಗೂ ನನ್ನ ಮಹಿಳಾ ಸಿಬ್ಬಂದಿಗಳನ್ನು ನಿಂದಿಸುತ್ತಾ ಬೈಯುತ್ತಾ, ನಾವೇನು ಧಾರ್ಮಿಕತೆಯಲ್ಲಿ ನಾವು ಹುಡುಕಿ ಅವರಿಗೆ ಹಲ್ಲೆ ಮಾಡಿದೆ ಎನ್ನುವಂಥದ್ದನ್ನು ಪ್ರಚಾರ ಮಾಡಿ ನಮ್ಮ ಮೇಲೆ ಹಿಂಸೆ ಮಾಡಲಿಕ್ಕೆ ಬಂದರು. ಹಾಗೆ ನಮ್ಮ ಮೊಬೈಲಲ್ಲಿ ಅವರ ರೆಕಾರ್ಡ್ಸ್ಗಳನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಿಸುತ್ತಾ ನಮ್ಮ ಸಂಸ್ಥೆಯ ಬಗ್ಗೆ, ನಮ್ಮ ಸಿಬ್ಬಂದಿಗಳ ಬಗ್ಗೆ ವ್ಯಕ್ತಿಗತವಾದ ವಿಚಾರಗಳನ್ನು ಹೇಳುತ್ತಾ ನಮಗೆ ಇಲ್ಲಿ ಬೈಗಳನ್ನು ನೀಡಿದ್ದಾರೆ. ಇದರಲ್ಲಿ ಕೆಲವೊಂದು ವ್ಯಕ್ತಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮೊಬೈಲಿಗೆ ಕರೆ ಮಾಡಿ ನಮಗೆ ಜೀವ ಬೆದರಿಕೆಯನ್ನು ಸಹ ನೀಡಿದ್ದಾರೆ. ನಾವೇನು ಹುಡುಗರನ್ನು ಧಾರ್ಮಿಕ ದೃಷ್ಟಿಯಿಂದ ನೋಡಿದ್ದೇವೆ, ಅವರಿಗೆ ಹಲ್ಲೆ ಮಾಡಿದ್ದೇವೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸಿದ್ದಾರೆ. ನಾವು ಯಾವುದೇ ಹಲ್ಲೆಯನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಮಕ್ಕಳಾದ್ದರಿಂದ ಅವರನ್ನು ಹಿಡಿಯುವಾಗ ಅವರು ನಮ್ಮನ್ನು ಬಿಡಿಸಿ ಓಡಿಕೊಂಡು ಹೋಗುವ ಪ್ರಯತ್ನವನ್ನು ಮಾಡುವಾಗ ನಾವು ಇಟ್ಕೊಂಡಿದ್ದೇವೆ ಅಷ್ಟೇ. ಅದು ಬಿಟ್ಟು ಬೇರೆ
ಯಾವುದೇ ಹಿಂಸಾಚಾರವನ್ನು ನಾವು ಮಾಡಲಿಲ್ಲ. ಹಾಗೆ ನಾವು ಅವರ ಮಕ್ಕಳನ್ನು ಯಾವುದೇ ಕೋಣೆಯಲ್ಲಾಗಲಿ ಎಲ್ಲಿ ಸಹ ಕೂಡ ಹಾಕಿಲ್ಲ. ನಮ್ಮಲ್ಲಿ CCTV ಇದೆ, CCTV ಫುಟೇಜ್ ಇದೆ. ಅವರ ಮಕ್ಕಳನ್ನು ನಾವು ಬಿಟ್ಟಿದ್ವಿ. ಅವರು 2-3 ಸಲ ಈ ಕಡೆ ಬಂದು ಹೋಗುವಂಥದ್ದು CCTV ಫುಟೇಜನ್ನು ನಾವು ನಿಮಗೆ ಮಾಧ್ಯಮಕ್ಕೆ ಕೊಡ್ತಿದ್ದೇವೆ. ಹಾಗೆ ನಮ್ಮ CCTV ಫುಟೇಜಲ್ಲಿ ಬಂದಿರುವಂಥ ಒಂದು 15-20 ಜನ ಅವರು ನಮ್ಮ ಮೇಲೆ ನಿಂದಿಸುತ್ತಾ ಬೈಯುತ್ತಾ ಮಾಡುವಂಥದ್ದು ಫುಟೇಜನ್ನು ಸಹ ನಾವು ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ, ನಾವು ಕೊಡ್ತೇವೆ. ಇದರಲ್ಲಿ ನಮಗೆ ನಾವು ಯಾವುದೇ ಧಾರ್ಮಿಕತೆಯನ್ನು ನೋಡಿಲ್ಲ. ಯಾಕಂದರೆ ನಾವು ಒಂದು ಚಿನ್ನದ ವ್ಯಾಪಾರವನ್ನು ನಮ್ಮ ಸಂಸ್ಥೆಯು ಕಳೆದ 41 ವರ್ಷದಿಂದ ಮಾಡ್ತೇವೆ. ಅದೇ ರೀತಿ ಈ ಬೆಳ್ತಂಗಡಿಯಲ್ಲಿ ನಾವು 8 ವರ್ಷದಿಂದ ನಿರ್ವಹಿಸ್ತಾ ಇದ್ದೇವೆ. ನಮಗೆ ಎಲ್ಲ ಧರ್ಮದವರು ಬೇಕು. ಯಾಕಂದರೆ ನಾವು ವ್ಯಾಪಾರ ಮಾಡುವಂಥದ್ದು ಚಿನ್ನ. ನಮಗೆ ಯಾವ ಧರ್ಮ ಮೇಲು ಕೀಳಂತ ಎನ್ನುವಂಥದ್ದು ನಮಗಿಲ್ಲ. ನಾವು ನಮ್ಮ ಗ್ರಾಹಕರಿಗೋಸ್ಕರ ನೀಡುವಂಥ ಸೇವೆಯನ್ನು ನಾವು ಸದಾ ಮುಂದುವರಿಸ್ತಾ ಇರ್ತೇವೆ. ಇದರಲ್ಲಿ ಧಾರ್ಮಿಕತೆಯನ್ನು ನೋಡುವ ಹಾಗೆ ನಮ್ಮನ್ನು ನಿಂದಿಸುತ್ತಾ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಯಾವುದೇ ವಿಚಾರಗಳನ್ನು ನಮ್ಮ ಸಂಸ್ಥೆಯು ಮಾಡೋದಿಲ್ಲ. ಇದನ್ನು ಸ್ಪಷ್ಟೀಕರಣ ನೀಡೋಕ್ಕೋಸ್ಕರ ನಾವು ಇವತ್ತು ಈ ಪತ್ರಿಕಾ ಇದನ್ನು ಕರೆದಿದ್ದೇವೆ. ಅದೇ ರೀತಿ ಈ ಘಟನೆಯು 15 ತಾರೀಕಿಗೆ ಈ ಸಂಜೆ ನಡೆದಿದ್ದರಿಂದ ನನಗೆ 16ನೇ ತಾರೀಕು ನಮ್ಮ ಸಂಸ್ಥೆಯ ವಾರ್ಷಿಕ ಸಭೆ ಇರುವುದರಿಂದ ನಾವು ಮೈಸೂರಿಗೆ ಸಕಲೇಶ್ಪುರಕ್ಕೆ ಹೋಗಿದ್ವಿ. ಸಕಲೇಶ್ಪುರದ ನಮ್ಮ ವಾರ್ಷಿಕ ಸಭೆ ಇತ್ತು. ಅದರಿಂದ ಆ ದಿವಸ ನಮಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆ ನಾವು ಸ್ಟೇಷನ್ಗೆ ತೆರಳಿ ನಮ್ಮ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ನಡೆಯುವಂಥ ಅಪಪ್ರಚಾರಗಳಿಗೆ ಸ್ಪಷ್ಟನೆಯನ್ನು ನೀಡುತ್ತಾ ನಾವು ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದೇವೆ ಇವಾಗಲೇ. ಇದನ್ನು ತಿಳಿಸೋಕ್ಕೋಸ್ಕರ ನಾವು ಇವತ್ತು ಈ ಪತ್ರಿಕಾ ಸಭೆಯನ್ನು ಕರೆದಿದ್ದೇವೆ. ನಿಮ್ಮಲ್ಲಿ ಅದು CCTV ಫುಟೇಜ್ ನಿಮ್ಮ ಹತ್ರ ಉಂಟಾ? ಅವರ ಮೊಬೈಲಲ್ಲಿ ಶೂಟ್ ಮಾಡಿದ್ದು? ಅವರ ಮೊಬೈಲ್ ಶೂಟ್ ಮಾಡಿದ್ರು, ನಮ್ಮ CCTV ಸಹ ರೆಕಾರ್ಡಿಂಗ್ ಇದೆ. ನಾವು ಅದನ್ನು ಸಬ್ಮಿಟ್ ಮಾಡ್ಕೊಡ್ತೇವೆ. ಅವರ ಮೊಬೈಲಲ್ಲಿ ಶೂಟ್ ಮಾಡಿದ ವಿಡಿಯೋ ಎಲ್ಲಿ ಶೌಚಾಲಯದ ಒಳಗಡೆ? ಹೌದು, ಅವರ ಮೊಬೈಲಲ್ಲಿ ಇತ್ತು ಅಂತ ಹೇಳಿದ್ರು. ಅದು ನಿಮ್ಮಲ್ಲಿ ಉಂಟಾ? ಇಲ್ಲ, ಅದರಲ್ಲಿ ನಮಗೆ ಸಿಕ್ಕಿರುವಂಥದ್ದು ಒಂದು ಮೊಬೈಲ್. ಮತ್ತೊಂದು ಮೊಬೈಲ್ ಹುಡುಗ ಪರಾರಿಯಾಗಿದ್ದಾನೆ, ಅವನು ನಮಗೆ ಸಿಗಲಿಲ್ಲ. ಅವನು ಇಲ್ಲಿಂದ ಓಡಿ ಹೋಗಿದ್ದಾನೆ. ಅವನ ಹೆಸರು ಮಾತ್ರ ನಾವು ಇದು ಮಾಡಿದ್ದೇವೆ. ಮತ್ತೆ ಅವನಿಗೆ ಮೊಬೈಲ್ ನಮಗೆ ಸಿಗಲಿಲ್ಲ. ಅದರಲ್ಲಿ ಇರ್ಬೋದು, ಯಾಕೆಂದರೆ ಇದು ಒಂದು ಸಿಮ್ ಇಲ್ಲದೆ ಇರುವಂಥ ಮೊಬೈಲ್ ಆಗಿರುತ್ತೆ. ಅದರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅಂತ ನಾವು ಇದು ಮಾಡಲಿಲ್ಲ. ಅದರ ಡೀಟೇಲ್ಸನ್ನು ನಾವು ಪೊಲೀಸ್ಗಳಿಗೆ ಸಬ್ಮಿಟ್ ಮಾಡಿದ್ದೇವೆ ಆಲ್ರೆಡಿ. ಮತ್ತೆ ಏನಂತ ಹೇಳಿದರೆ, ಅವನು ಓಡಿರುವಂಥದ್ದು ನಮಗೆ ಸಿಗಲಿಲ್ಲ. ನಾವು ಕಿಡ್ನಾಪ್ ಮಾಡಿದೆ ಅನ್ನುವಂಥದ್ದನ್ನು ಇವರು ನಮ್ಮ ಮೇಲೆ ಕೇಸನ್ನು ಹಾಕಿದ್ದಾರೆ. ನಾವು ಯಾವುದೇ ವ್ಯಕ್ತಿಗಳನ್ನು ಅಲ್ಲ, ವಿದ್ಯಾರ್ಥಿಯನ್ನು ನಾವಿಲ್ಲಿ ಕಿಡ್ನಾಪು ಯಾವುದೇ ಮಾಡಿಲ್ಲ. ಮತ್ತು ಯಾವುದೇ ಅಲ್ಲೇ ಪ್ರಕರಣಗಳಿಗೆ ನಾವು ಮಾಡಿಲ್ಲ. ಇದರಲ್ಲಿ ವಿದ್ಯಾರ್ಥಿಗಳು ಫ್ರೀಯಾಗಿ ಓಡಾಡುವಂಥ ಫುಟೇಜ್ ನಮ್ಮ ಹತ್ರ ಉಂಟು. ನಾವು ಅದನ್ನು ಮೀಡಿಯಾಗೆ ಸಬ್ಮಿಟ್ ಮಾಡ್ತೇವೆ. ಮತ್ತು ಅವರನ್ನು 15-20 ಜನ ಬಂದಿರುವಂಥ ಫುಟೇಜ್ ಸಹ ನಮ್ಮಲ್ಲಿ ಉಂಟು. ನಮ್ಮನ್ನು ನಿಂದಿಸುವಂಥದ್ದು, ನಮಗೆ ನಮ್ಮ ಮಹಿಳಾ ಉದ್ಯೋಗಿಗಳಿಗೆ ಬೈಯುವಂಥದ್ದು ಎಲ್ಲ CCTV ನಮ್ಮದುಂಟು. ನಾವು ಅದನ್ನು ಸಬ್ಮಿಟ್ ಮಾಡ್ತೇವೆ.